ಸಲ್ಮೆಲು ನಮ್ಮ ಕುಡ್ಲಾತುಡು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಕುಡ್ಲದ ತಿರುವೈಲು ಪರಾರಿಡು ಓಡುದ ಕಾರ್ಖಾನೆಡು 3 ವರ್ಷದ ದುಂಬು 8 ವರ್ಷದ ಪೊಣ್ಣನು ಅತ್ಯಾಚಾರ ಮಲ್ತದ ಕೆರ್ನ ಮಧ್ಯಪ್ರದೇಶದ ಈರ್ವೇರು ಬೊಕ್ಕ ಜಾರ್ಖಂಡದ ಒರಿಯಗ ಕುಡ್ಲದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಲಯ ಬೊಕ್ಕ FTSC ರಡ್ಡನೇ ಫೋಕ್ಸೋ ಇಸೇಸ ಕೋರ್ಟು ಮರಣದಂಡನೆದ ಮಹತ್ವದ ತೀರ್ಪನ್ನು ಕೊಡ್ತುಂಡು 8 ವರ್ಷ ಪ್ರಾಯದ ಪೊಣ್ಣನು ಅತ್ಯಾಚಾರ ಮಲ್ತದ ಕೆರ್ನ 3 ಆರೋಪಿಲಿಗೆ ಕುಡ್ಲದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಲಯ ಅಂಚನೆ FTSC 2 ರಡ್ಡನೇ ಫೋಕ್ಸೋ ಇಸೇಸ ಕೋರ್ಟು ಮರಣದಂಡನೆ ಬೊಕ್ಕ 1,20,000 ರೂಪಾಯಿ ದಂಡ ಪಾಡ್ದು ಮಹತ್ವದ ತೀರ್ಪು ಕೊಡ್ತುಂಡು. ಮಧ್ಯಪ್ರದೇಶ ಪನ್ನ ಜಿಲ್ಲೆದ ಸಾಲಿಹಾ ಗ್ರಾಮ ಜುಡಮಾಡಯರ್ದ ಜೈಬನ್ ಆದಿವಾಸಿ ಯಾನೆ ಜಯಸಿಂಗ್ 21 ವರ್ಷ ಪ್ರಾಯ, ಪನ್ನ ಜಿಲ್ಲೆ ಕಾಲ್ದ ಬಚೌಂದ ಮುಖೇಶ್ ಸಿಂಗ್ 20 ವರ್ಷ ಪ್ರಾಯ, ಬೊಕ ಜಾರ್ಖಂಡ್ ರಾಂಚಿ ಕಲಾರಿದ ಮಣೀಶ್ ತಿರ್ಕಿ 33 ವರ್ಷ ಪ್ರಾಯದ ಅಪರಾಧಿಲು ಆದಿತ್ಯದ ಅಕ್ಲೆಗ್ ಫಾಶಿ ಶಿಕ್ಷೆದ ತೀರ್ಪು ಕೊಡ್ತಿರು. 4ನೇ ಆರೋಪಿ ಪನ್ನ ಜಿಲ್ಲೆದ ಮುನೀಮ್ ಸಿಂಗ್ಗೆ ಜಾಮೀನು ತೆಗೆದಿದ್ದು ವಿಚಾರಣೆಗೆ ಹಾಜರಾವಂತೆ ತರೆ ತಪ್ಪಾದೆ. ತಿರುವೈಲು ಗ್ರಾಮದ ಪರಾರಿಡು ಟೈಲ್ಸ್ ಫ್ಯಾಕ್ಟರಿಡು ಮುಕುಲು ಬೆನೊಂದಿದ್ದರು. 2021 ನವೆಂಬರ್ 20ಕ್ಕೂ 3 ಗಂಗಸರ ಪರ್ದು ಅವೇ ಕಾರ್ಖಾನೆಡು ಕೆಲಸ ಮಲ್ಪನ ಜಾರ್ಖಂಡದ ಖಂಡನಿ ಬೊಡೆದಿನ 8 ವರ್ಷ ಪ್ರಾಯದ ಪೊಣ್ಣಗ್ ಅತ್ಯಾಚಾರ ಮಲ್ತದು 5 ಬೊಕ್ಕ ಕೆರ್ದು ಅಲ್ಪನೆ ಕೈತಲ್ ಕಲ್ಲು ಮುಚ್ಚಿಗೆದ ತೋಡುಡು ಜಪುಡಾದಿತ್ತೆರು. ಅತ್ಯಾಚಾರದ ಪುರ್ತರು ಬೇತೆ ಏರ್ಲ ಬತ್ತಂಡ ಸೂಚನೆ ಕೊರಿಯರೆ ಕೋಣಿದ ಪಿದೈ ಕಾಪೆರೆ 4ನೇ ಆರೋಪಿ ಮುನಿಮ್ ಸಿಂಗ್ ಸಾಯ ಕೊಡ್ತಿದ್ದು ಈ ಸಂಗತಿನ ಪೊಲೀಸರಿಗೆ ಮಾಹಿತಿ ಕೊಡ್ತಿಜ್ಜಾಂಡು. ಪೊಣ್ಣನ ಅಪ್ಪೆ ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕೊರ್ನ ದೂರುದಂಚ ಪೊಲೀಸ್ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜ ತನಿಖೆ ಮುಗಿತಿದ್ದು ಆರೋಪಿಲಿನ ದೋಷ ದೂರು ಪಟ್ಟಿನ ಕೋರ್ಟುಗೂ ಕೊರ್ದಿತ್ತಿರು. ವಿಚಾರಣೆ ನಡಪಾಯಿನ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟು FTSC ರಡ್ಡನೇ ಫೋಕ್ಸು ಇಸೇಸ ಕೋರ್ಟುದ ಜಿಲ್ಲಾ ನ್ಯಾಯಾಧೀಶರು ಮಾನು KS ಅಪರಾಧ ಸಾಬೀತು ಆಯ್ನೆಡ್ದವರ ಶುಕ್ರವಾರ ಆರೋಪಿಲಿಗೆ ಮರಣದಂಡನೆ ಶಿಕ್ಷೆದ ತೀರ್ಪು ಕೊಡ್ತಿರು. ಶಿಕ್ಷೆ ಗೊತ್ತು ಮಲ್ಪನ ಪೊರ್ತುಡು ಆರೋಪಿಲಿನ ಕುಡ್ಲದ ಕೇಂದ್ರ ಕರ್ಪಿಲಿಡ್ದು ವಿಡಿಯೋ ಕಾನ್ಫರೆನ್ಸ್ ನ್ಯಾಯಾಧೀಶರನ ಎದುರು ಹಾಜರು ಮಲ್ತದಿತ್ತಂಡು. ಈ ಪೊರ್ತುಡು ಆರೋಪಿಲು ಸಮಾಧಾನಡೆ ಇತ್ತದು ಎಂಗಳು ತಪ್ಪು ಮಲ್ತದ ಜಾಂದು ಆತೆ ನ್ಯಾಯಾಧೀಶರನ ಎದುರು ಪಂತಿರು. ಬಂಧನಾಯಿನ ದಿನೊಡ್ದೆ 3 ಜೈಲೆಡೆ ಉಳ್ಳೆರು. ಕೇಸಡು ಸುರೂಕು ದುಂಬುದ ಅಭಿಯೋಜಕರ ವೆಂಕಟರಮಣ ಸ್ವಾಮಿ ಐಡಿದ ಬೊಕ್ಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆ ಬದ್ರಿನಾಥ ನಾಯರ್ ವಾದ ದುಂಬುದಿದ್ದಿತ್ತೆರು. ಎಲ್ಯ ಪ್ರಾಯದ ಪೊಣ್ಣನು ಅತ್ಯಾಚಾರ ಮಲ್ತದ ಕೆರ್ನೆಡ್ದವರ ಆರೋಪಿಲಿಗೆ ಮರಣದಂಡನೆ ಆವಡೆ ಪನ್ಪುನ ಉದ್ದೇಶುಡು ಕೇಸಡು ಸುರೂಡ್ದಿಂಚ ವಾದ ದುಂಬುದಿದ್ದಿತ್ತಂಡು. ಬಾರಿ ಕಮ್ಮಿ ನಡಪುನ ಕೇಸಂದು ಲೆಕ್ಕಗೊದ್ದೆತೊನಿಯರೆ ನ್ಯಾಯಾಧೀಶರಿಗೆ ಅರ್ಥ ಆಪುನಂಚ ಮಲ್ತು ಕೊಡ್ದಿತ್ತಂಡು. ಅಂಚಾದು ಮರಣದಂಡನೆ ಶಿಕ್ಷಣೆ ನ್ಯಾಯಾಧೀಶರು ಪಾಡ್ದಿருந்து ಸರಕಾರಿ ಅಭಿಯೋಜಕರು ಬದರಿನಾಥ ನಾಯರು ತೆರಿಪಾದಿರು. ಕೆಎಸ್ಆರ್ಟಿಸಿ ಬಸ್ ಬೊಕ್ಕ ಸ್ಕೂಟರ್ ಗೊತ್ತುದು ಕಾಲೇಜು ಕಲ್ಪನ ಜವಂದಿ ರಚನಾ ಜುವ ಕಳುವಣ್ಣ ಬೇಜಾರ್ದ ಸಂಗತಿ ಶುಕ್ರವಾರ ಬಯ್ಯಗ್ ಉಬರಡ್ಕ ಸೋಂತೊಡು ನಡೆತದುಂಡು. ಒಟ್ಟುಗಿತ್ತಿನ ಮೆಗ್ದಿ ಅನನ್ಯಗ್ ಜೋರ್ದ ಪೆಟ್ಟಾತುಂಡು. ಸುಳ್ಳಿದ ಪರಿವಾರಕನ ಉಬರಡ್ಕ ಮಾರ್ಗೋದ ಸೂಂತೋಡು ಗೌರ್ಮೆಂಟ್ ಬಸ್ ಬೊಕ್ಕ ಸ್ಕೂಟರ್ ಎಡ್ತದುಂಡು. ಗಾಡಿ ಬುಡೊಂದಿತ್ತಿನ ಪುತ್ತೂರು ಖಾಸಗಿ ಕಾಲೇಜುಡು 2ನೇ ವರ್ಷದ PUC ಕಲ್ತೊಂದಿತ್ತಿನ ರಚನಾ ಪನ್ಪುನ ಜವಂದಿ ಪ್ರಾಣ ಕಳುವೊಂದಿರು. ಉಬರಡ್ಕ ಮಿತ್ತೂರು ಗ್ರಾಮದ ನಾರಾಯಣ ಕಾಡು ತೋಟ ಪನ್ಪುನಾರಿನ ಮಗಳು ರಚನಾಗ್ 20 ವರ್ಷ ಪ್ರಾಯ ಆದಿತ್ತಂಡು. ಅರೆನ ಮಿಗ್ದಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಡು 10ನೇ ಕ್ಲಾಸ್ ಕಲ್ತೊಂದಿಪ್ಪುನ 14 ವರ್ಷ ಪ್ರಾಯೋದ ಅನನ್ಯ ಗಾಡಿಡು ಒಟ್ಟುಗಿತ್ತದು ಜೋರ್ದ ಪೆಟ್ಟಾತುಂಡು. ರಚನಾ ಮಿಗ್ದಿ ಅನನ್ಯನು ಗಾಡಿಡು ಕುಲ್ಲಾವೊಂದು ಸುಳ್ಯಾಡ್ದು ಇಲ್ಲಡೆ ಪೋನಗ ಸುಳ್ಳೆದಂಚಿ ಬರೊಂದಿತ್ತಿನ ಗೌರ್ಮೆಂಟ್ ಬಸ್ ಸೂಂತೋಡು ಜಾಕೆಡು ಗುತ್ತುದುಂಡು ಜೋರ್ದ ಪೆಟ್ಟಾದು ರಚನಾ ಆಸ್ಪತ್ರೆಡು ತೀರ್ತಿರು. ಅನನ್ಯಾಗ ಕಾರ್ಗ್ ಜೋರ್ದ ಪೆಟ್ಟಾದು ಸುಳ್ಳೆದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾತಿರು. ಸುಳ್ಳೆದ ಪೊಲೀಸರು ಸಂಗತಿ ಪಿಂದೊಂದು ಕೇಸು ಪಾಡ್ತಿರು. ಕುಡ್ಲಡು ಕರಿನ ಐನಾಜಿ ವರ್ಷಲೆಡು ಭಾರಿ ಪುದರ್ ಮಲ್ತದಿನ ಅಸ್ತ್ರ ಸಂಸ್ಥೆ ಇದ ಪ್ರಾಣಾಸ್ತ್ರ ಪನ್ಪುನ ಟ್ರಸ್ಟ್ ಕಟ್ಟದು ಬಡವೀರ್ನ ಏಳಿಗೆಗೆ ಪುಣೆಯರೆ ಕಾರ್ಯಕ್ಕೂ ಜೈದಂಡು. ಕುಡ್ಲದ ಅಸ್ತ್ರ ಪನ್ಪುನ ಸಂಸ್ಥೆ ಸಮಾಜ ಸೇವೆಗೂ ದುಂಬು ಬೈದಂಡು. ಪ್ರಾಣಾಸ್ತ್ರ ಪನ್ಪುನ ಟ್ರಸ್ಟ್ ಕಟ್ಟದು ಕಾರ್ಯಗೂ ಜೈದಂಡು. ಟ್ರಸ್ಟ್ ತಾಪನೆದ ಲೆಕ್ಕೊಡು ತೊಕ್ಕೊಟ್ಟುದ ಪರಿಸರಗೂ ಆಂಬ್ಯುಲೆನ್ಸ್ ಗಾಡಿ ಕೊಡಿಗೆ ಕೊರಿಯರೆ ಇತ್ತದು ಮೂಜಿ ಬಡವೆರ್ನ ಕುಟುಂಬದ ಪುಣ್ಣುಲಿನ ಮದಿಮೆ ಮಲ್ಪರೆ ದುಂಬು ಬೈದಂಡು. ಇಂದೆ ಕಾದು ಮೂಜಿ ಧರ್ಮೋಲೆನ ಬಡವರಿನ ಗುರ್ತು ಮಲ್ತದು 40 ಗ್ರಾಮ ಬಂಗಾರದಂಚ ಕೊರ್ದು ಮದಿಮೆದ ಇಡೀ ಖರ್ಚು ತುಯರೆ ನಿಗಂಟು ಮಲ್ತದು. ಮೂಜಿ ಜೋಡಿ ಮದಿಮಲ್ ಮದಿಮೆಗ್ 50,000 ರೂಪಾಯಿದಂಚ ಸಾಯ ಪಣವುಲ ಕೊರ್ಪುಂಡು. ಈ ತೊರ್ತುಗೆ ಗೊಬ್ಬುಲೆಡು ಸಾಧನೆ ಮಲ್ಪುನಕ್ಲಿನ ಗುರ್ತು ಮಲ್ತದು ಪ್ರೋತ್ಸಾಹ ಕೊರೊಂದುಂಡು. ಈ ಬಗೆಟ್ ಅಸ್ತ್ರ ಸಂಸ್ಥೆದ CO ಲಂಚುಲಾಲ್ ಸುದಿಕೋಟುಡು ಮಾಹಿತಿ ಕೊಡ್ತಿರು. ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಲ್ಪುನ ಅರೆನ ಉದ್ದೇಶ ಎಂಚಿನಾಂದು ಇವರ ಕೊಡ್ತಿರು. yang korban adalah orang jihad pun mampu nanda, teripa tu korban balakai tu korban ada kaya gotai ada balik, ini pun kami mantu tidak.
ಇನ್ಕೇಸ್ ಏನು ಕೊರ್ತಿನ ತೆರಿಪಾದ ಕೊರ್ತೋದಿತ್ತಂದ ಇಂಚಿನ ಬಹುಶಃ ಈ ಒಂದು ಈ ಪ್ರೆಸ್ ಮೀಟ್ ಅಗತ್ಯ ಬೂದಿ ತೋಜೋದು. ಸೊ ಏನು ಐಗೋಸ್ಕರನೇ ನಮ್ಮ ಮಸ್ತ್ ಜನ ಪಂಡರು ಇದು ದಾದಾನ ಸಮಾಜಗೋಸ್ಕರ ದಾದಾನ ಮಂತೋದಿತ್ತಂದ ಜಸ್ಟ್ ಒಂದು ಐನ ಜನಗಳಿಗೆ ತೋಜೋದು ಗೋಲೆ. ಸೊ ಐಂಚ ಥಿಂಕ್ ಮಾಡ್ತದೆ ನಮ್ಮ ಕ್ರಿಯೇಟ್ ಮಾಡ್ತಿದ್ದಾನೆ ಪ್ರಾಣಾಸ್ತ್ರ ಬಂದಿನ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನು ಕ್ರಿಯೇಟ್ ಮಾಡ್ತದೆ. ಆಯ್ತಾ ಫಸ್ಟ್ ಬೇರೆನೆ ನಮ್ಮ ಊರಿಗೆ ತಗೊಂಡು ಏನಪ್ಪ ನಮ್ಮ ಊರಿಗೆ ಒಂದು ಆಂಬುಲೆನ್ಸ್ ಅನ್ನ ಕೊಡೋದಿಲ್ಲ, ನಮ್ಮ ಊರಿಗೆ ಕೊಡೋದಿಲ್ಲ ಅವೆಲ್ಲಕ್ಕನೆ ಒಂದು ಮ್ಯಾರೇಜ್ ಪ್ರಾಣಾಸ್ತ್ರ ಅವರ ಇದೇ ತಿಂಗಳನ್ನ ಮಾಡ್ಕೊಡೋದಿಲ್ಲ. ಅದಕ್ಕೆ ಸೂಟಬಲ್ ಆಗಿನ ಒಂದು ಜೋಡಿನ ತಿಂಗಳಂಡ ಆಯ್ತು ಫುಲ್ ಎಕ್ಸ್ಪೆನ್ಸಿವ್ ಮಂತೊಂದು ಮದುವೆ ಮಂತ್ಕೊಡ್ತಾರೆ ಇದು ಜಸ್ಟ್ ಒಂದು ಸ್ಟಾರ್ಟಪ್ ಒಂದು ಬರೋಲಿ ಮಸ್ತ್ ಮಸ್ತ್ ಬೇರೆ ಮಂತೋದ್ರೆ ನಿಕ್ಲ ಮಾತ್ರ ಒಂದು ಸಪೋರ್ಟ್ ಬೋರ್ಡ್ ಬಂದು ಯಾಕೆ ಬರೋದು ಮ್ಯಾರೇಜ್ ಗಳಿಗೆ ದಾನ ಪ್ಲಾನ್ ಮಾಡಿ ಅದೇ ಪೂವರ್ ಆಗಿನ ವ್ಯಕ್ತಿನಾಗಲಿ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ಸೊ ಅಗ್ಲಿಗೆ ಎಲ್ಲ ಇತ್ತ ಪ್ರೆಸೆಂಟ್ ಒಂದು ಅಗ್ಲಿಗೆ ಒಂದು 5 ಪೌಂಡ್ ಗೋಲ್ಡ್ ಬರುವಂದ್ರೆ ಪ್ಲಸ್ ಅಗ್ಲಿಗೆ ಒಂದು 50,000 ಎಷ್ಟಾಗುತ್ತೆ 50,000 ಪೇಮೆಂಟ್ ಬರ್ತದೆ. ಒಂದು 50,000 ರುಪೀಸ್ ಅಲ್ಲ 5 ಪೌಂಡ್ ಈಚ್ ಅಗ್ಲಿಗೆ ಏರ್ ಬರೋಲ್ಲ ಅಗ್ಲಿಗೆ ಕೊರ್ಕ ಬಂದು ಪ್ಲಾನ್ ಆಲ್ ದ ಖರ್ಚು ಫುಡ್ ಬರ್ತನೆ ಫುಡ್ ಪೂರ ನಮ್ಮ ಎಕ್ಸ್ಪೆನ್ಸ್ ಆಗುತ್ತೆ. ಇದು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಹೇಗಾಯ್ತು ಈ ಕ್ರಿಶ್ಚಿಯನ್ ರಿಲಿಜನ್ ಇತ್ತನ ಅವು ಚೂರು ಸರ್ಚ್ ಆಗೋದು ಇನ್ಕೇಸ್ ಏರ್ ಇತ್ತಂದ್ರ ಹಿಂಗೆ ಅವು ಮೇನ್ ರೀಸನ್ ಆದ ಬಂದ್ರೆ ಇನ್ನೊಂದು ಎಲ್ಲ ಪೇಪರ್ ಬರ್ತದಂದ ಒಳಾಡ ಏನಾದ್ರೆ ಅದು ತಿಳಿದು ನಮಗೆ 100% ಬರ್ತದೆ ಅವು ನಮಗೆ ಕನ್ಫರ್ಮ್ ಮಾಡೋದನ್ನ 100% ಆಯ್ತು ಬೇರೆ ಭಾರತದ ಮೌಲ್ಯ ಆಧ್ಯಾತ್ಮುಡು ದಿಂಚದಂಡು ಅಂಚನೆ ಆಧ್ಯಾತ್ಮುಡು ದೆಂಗದನೆಂದು ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಪಂತೆರು ವರ್ಕಾಡಿ ಕೂಟತ್ತಜ ಉಳ್ಳಾಲ್ತಿ ದೈವಸ್ಥಾನುಡು ಶುಕ್ರವಾರ ಪುಂಡಿಪಣವು ಪಾಡುನ ಜೀರ್ಣೋದ್ಧಾರ ಲೆಕ್ಕುಡು ಭಿನ್ನಾಯ್ತೊನ್ನ ಓಲೆ ಬುಡುಗಡೆ ಬೊಕ್ಕ ನಿಧಿ ಸಂಚಯನ ಲೆಸಡು ಆರು ಆಶೀರ್ವಚನ ಕೊರಿಯರು. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಕೂಟತ್ತಜೆ ಶ್ರೀ ಉಳ್ಳಾಲ್ತಿ ದೈವಸ್ಥಾನುಡು ಶುಕ್ರವಾರ ಪೊಂಡಿ ಪಣವು ಪಾಡುನ ಜೀರ್ಣೋದ್ಧಾರ ಬ್ರಹ್ಮ ಕಲಶದ ಲೆಕ್ಕಡು ಭಿನ್ನೈತೊನ ಓಲೆ ಬುಡುಗಡೆ ಬೊಕ್ಕ ನಿಧಿ ಸಂಚಯನ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತೆರು. ದೈವಸ್ಥಾನದ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಬ್ರಹ್ಮ ಕಲಶ ಸಮಿತಿದಕಲು ವರ್ಕಾಡಿ ಗ್ರಾಮ ಸೇರ್ದು ಮಾಗಣೆ ಬೊಕ್ಕ ಸುತ್ತಮುತ್ತದ ಭಕ್ತರು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬೊಕ್ಕ ಬಿನ್ನೆರ್ನ ಒಟ್ಟು ಸೇರಿಕೆಡು ಸರ್ವ ದೋಷ ಪರಿಯಾರುಗಾದು ಪುಂಡಿಪನವು ಸಮರ್ಪಣೆ ಮಲ್ತೆರು. ಸಭಾಲೇಸಿರು ಜೀರ್ಣೋದ್ಧಾರ ಬ್ರಹ್ಮ ಕಲಶ ಸಮಿತಿದ ಪ್ರಧಾನ ಕಾರ್ಯಂತಿರು ಕಿರಣ್ ರಾಜ್ ಶೆಟ್ಟಿ ಸರ್ವೆರೆನ್ಲ ಎತ್ಕೊಂಡೆರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ನಿಧಿ ಸಂಚಯನ ಸಭಾಲೇಸಿನ ಉದಿಪನ ಮಲ್ತದು ಭಿನ್ನೈತೊನ್ನ ಓಲೆ ಬುಡುಗಡೆ ಮಲ್ತೆರು. ಜಗದೀಶ್ ಆಳ್ವ ಕುವೈತಬಲ್ ನಿಧಿ ಸಂಚಯನದ ಬಗೆಟ್ ಮಾಹಿತಿ ಕೊರಿಯರು. ಒಡಿಯೂರು ಸ್ವಾಮೀಜಿರು ಆಶೀರ್ವಚನ ಕೊರಿಯರು. ಭಕ್ತರು ಕೂಡುನ ಜಾಗೆ ಕೂಟಾಜೆ ಪನ್ಪುನ ಪುದರ್ಲ ಈ ಊರುಗು ಉಂಡು. ಉಳ್ಳಾಲ್ತಿ ಪಂಡ ಮೂಲ ಅಂದ ಅರ್ಥ ನೀರ್ದ ಮೂಲ ಆದುಂಡು. ಭಾರತದ ಮೌಲ್ಯ ಆಧ್ಯಾತ್ಮುಡು ದಿಂಚಿದಿಂಡು ಅಂಚನೆ ಆಧ್ಯಾತ್ಮುಡು ದಿಂಗದಿಂಡು ಮನಸ್ಸಿಗೆ ದಿನ್ನ ಆಂಡ ಆಧ್ಯಾತ್ಮದ ಧ್ಯಾನ ಮಲ್ಪೊಡು ಸಂಪತ್ತು ದಿನ್ನ ಆಂಡ ದಾನ ಮಲ್ಪೊಡು ಮುಷ್ಟಿಕಾನಿಕೆ ಸಮರ್ಪಣೆಡು ಮುಷ್ಟಿ ಪಂಡ ಪುಂಡಿ ಪತ್ತುನೆ ಪೋಡಿಗೆ ಆಂಡಲ ಪುಂಡಿ ಪತ್ವೆರು ರೆಡ್ ಕೊರಿಯರಲ ಪುಂಡಿ ಪತ್ವೆರು ಎಡ್ಡೆ ಸೊತ್ತುನು ದಿರ್ಪುನ ಪತ್ತಲ ಉಂಡು. ನಿಧಿ ಸಂಚಯನದ ಪಣವು ತಿರ್ಗೊಡು ಪಣವು ಪಾತಿರಿಯರ ಬಲ್ಲಿಂದು ಗುರುದೇವಾನಂದ ಸ್ವಾಮೀಜಿ ಪಂಡೆರು. ಕೈರಂಗಳದ ಪುಣ್ಯಕೋಟಿ ಶಾರದಾ ಗಣಪತಿ ಶಾಲೆದ ಸಂಚಾಲಕಿರು ಟಿ.ಜಿ. ರಾಜರಾಮ್ ಭಟ್ರು ಪಾತಿರ್ತು ರಡ್ಡರೆ ತಿಂಗೊಳ್ಡು ರಡ್ಡರೆ ಕೋಟಿ ಮಲ್ತದು ಜೀರ್ಣೋದ್ಧಾರ ಮಲ್ಪುನ ಪನ್ಪುನ ಸಂಕಲ್ಪ ನಡಪುಡು. ಸಮಾಜುಡು ಸುಖ ಶಾಂತಿ ಕೊರ್ಪುನ ಮಹಾಮಾತೆ ಉಳ್ಳಾಲ್ದಿ ಎಡ್ಡೆ ಸಂದು ನಕ್ಲಿಗೆ ದಾನ ಮಲ್ಪೊಡುಂದು ಹಿರಿಯರು ಪಂತೆರು. ಏರೆಗೆ ದಾನ ಮಲ್ಪೊಡು ಇಂಚಿನ ಕ್ಷೇತ್ರಲಿಗೆ ದಾನ ಮಲ್ಪೊಡು ಪಣವು ಇತ್ತದು ದಾನ ಮಲ್ಪೆರೆ ಆಯ್ಜಿಂಡ ಆ ಪಣವುಡ್ತು ಸರ್ವನಾಶ ಮಾತ್ರ ಮಲ್ಪುವುದು ಪಂಡೆರು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ರವೀಂದ್ರ ಶೆಟ್ಟಿ ಪಾವಲುಗೊತ್ತು ಗುರುಕಾರ್ಮೆ ವಹಿಸಿದ್ದಿತ್ತೆರು. ಮಾರ್ಗದರ್ಶಕರು ರಮೇಶ ಶೇಣವ ಚಕ್ರಕೋಡಿ, ಜಿಲ್ಲಾ ಕಂಬಲ ಸಮಿತಿದ ಒತ್ತು ಗುರುಕಾರ್ಯರು ಪ್ರಶಾಂತ್ ಕಾಜವ, ಸುರೇಶ್ ಚೌಟ ಕಕ್ಕೆಮಜಲ್, ಪ್ರಸಾದ್ ರೈ ಕಲ್ಲೆಮಾರ್, ಕನಂದೂರು ತೋಡಕುಕ್ಕಿನಾರು ದೈವಸ್ಥಾನದ ದೇವಿಪ್ರಸಾದ್ ಪೊಯ್ಯತ್ತಾಯ, ಗಡಿಪತ್ತನಾರ ಚಂದ್ರಹಾಸ್ ಅಳ್ವಾಯಾನೆ ತಿಮ್ಮಪ್ಪ ಮೇಲಂಟ ನಡಿಬೈಲ್ಬೂಡು, ವಿಜಯಕುಮಾರ್ ಶೆಟ್ಟಿ ಕುಡ್ಲ, ಬಾಲಕೃಷ್ಣ ಅಡಪ ಕುತ್ತಾರ್ಮೂಡುಮನೆ, ಯಶವಂತ ವಿಟ್ಲ, ಗಡಿಪತ್ತನಾರು ಪದ್ಮರಾಭ್ರಯ್ಯಾನೆ ಮಂಜು ಭಂಡಾರಿ, ಶರತ್ ರಾಜ್ ಶೆಟ್ಟಿ ದೇರ್ಲಕಟ್ಟೆ, ಮಂಜುನಾಥ ಆಳ್ವ ತೇವುನಾಡುಗುತ್ತು, ರಾಧಾಕೃಷ್ಣ ರೈ ಉಮಿಯಾ, ದೈವಸ್ಥಾನದ ಆಡಳಿತ ಮುಕ್ತೇಸರರು ಶೈಲೇಂದ್ರ ಭರತ್ ನಾಯ್ಕ್ ನಚ್ಚ ಬೊಕ್ಕ ಬಾಲಕೃಷ್ಣ ಶೆಟ್ಟಿ ಪಾವಲಗುತ್ತು, ಸಂತೋಷ್ ಕುಮಾರ್ ರೈ ಬೊಳಿಯಾರ್, ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಯಶೋಧನ್ ಶೆಟ್ಟಿ ನಡಿಗುತ್ತು ಇಂಚ ಬಿತಿವೇತ್ಯ ಕ್ಷೇತ್ರ ವಲಯದ ನಾಯಕರು ಭಿನ್ನರಾದು ಪಾಲ್ದೆ ತೊಂಡೆರು. ಇನ್ನು ಅಪ್ಪೇಂದು ಪಂಡ ನಂಗೆ ಮಾತ ಆನಂದಾಪನ ಭಾರತ ದೇಶದ ಮೌಲ್ಯ ಓಳು ದೆಂಗದಿನೊಂದು ಕೆಂಡ ಆಧ್ಯಾತ್ಮಡು ದೆಂಗದಂದ್ರೆ ಆಧ್ಯಾತ್ಮಡು ದಿಂಜಿದಂದು ಮನಸ್ಸಿಗೊಂತೆ ಚಿಂತೆಗಳು ಮಾತ್ರ ನಿಂಜುದು ಅಂತ ದಿನ ಆಂಡ ಮನಸ್ಸಿಗೆ ಭಾರವಾದರೆ ಧ್ಯಾನ ಮಾಡಬೇಕು.
ಧನವು ಭಾರವಾದರೆ ದನದ ಪಂಡ ಪಣವು ಸಂಪತ್ತು ದಿಂಜದುಂಡು ಅಂದಾಂಡ ಐಕೆ ಸುಲಭದ ಉಪಾಯ ದಾನ ಧರ್ಮ ಮಾಡ್ತೀವಿ. ಹಣ ನಾವು ಸಂಪಾದನೆ ಮಾಡ್ತೇವೆ, ನಮಗೆ ಗೊತ್ತಿರಬೇಕು. ಹಾಗೆ ಸಂಪಾದನೆ ಮಾಡೋ ಹಣದಲ್ಲಿ ಮಾಡಲಿಕ್ಕೆ ಸಾಧ್ಯವು ಎರಡೇ ಸಂಗತಿ. ಒಂದು ಭೋಗ, ಒಂದು ದಾನ. ದಾನ ಎಲ್ಲಿಗೆ ಮಾಡ್ಬೋದು? ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ಹಿರಿಯರು ಕಲಿಸ್ಕೊಟ್ಟಿದ್ದಾರೆ ನಮಗೆ. ಯಾರಿಗೆ ದಾನ ಮಾಡೋದು ಅಂತ ತಿಳಿದೇ ಹೋದರೆ ಇಂಥ ಕ್ಷೇತ್ರಗಳಿಗೆ ದಾನ ಮಾಡಬೇಕು. ಹಾಗೆ ದಾನ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಹಣದಿಂದ ಆಗುವಂಥದ್ದು ಸರ್ವನಾಶ ಮಾತ್ರ. ಸ್ಯಾಂಡಿಸ್ ಕಂಪನಿದ ಮೂಚನೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಪೆಟ್ಟಿಸ್ಟ್ ಚಿತ್ರೀಕರಣಕ್ಕೂ ಸಜ್ಜಾವೊಂದುಂಡು. ದೀಪಾವಳಿಗೆ ನಡಪಾಯಿನ ಕುಡ್ಲ ಇವ ದಸರಡು ಮೋಷನ್ ಟೈಟಲ್ ಪೋಸ್ಟರ್ ಬಿಡುಗಡೆ ಮಲ್ತಿದ್ದಾರೆ. ಪೆಟ್ಟಿಸ್ಟ್ ಪುದರೆ ಪನ್ಪುನಂಚ ಒಂದೊಂಜಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಪನ್ಪುನೆಟ್ ರೆಡ್ ಪಾತೆರೆ ಇಚ್ಚಿ. ಸ್ಟ್ಯಾಂಡಿಸ್ ಕಂಪನಿದ ಮೂಜನೆ ತುಳು ಸಿನಿಮಾ ಆದ್ ಪೆಟ್ಟಿಸ್ಟ್ ಮೂಡ್ದು ಬರಿಯರೆ ಉಂಡು. ಕೋಸ್ಟಲ್ ಉಡ್ಡುಡ್ದು ರೆಡ್ಡನೇ ಸಿನಿಮಾ ಆದ್ ಮೂಜನೆ ದೆಕ್ ಚಿತ್ರೀಕರಣ ಮಲ್ಪರೆ ಸಜ್ಜಾವೊಂದುಂಡು. ನಟ ನಟಿಯರಿನ ಅಜತೊಂದುಲ್ಲೆರು. ಡಿಸೆಂಬರ್ ಚಿತ್ರೀಕರಣ ಸುರುಯಾಯರೆ ಉಂಡು. ಐಡ್ ದುಂಬೆ ಸಿನಿಮಾದ ಮೋಷನ್ ಟೈಟಲ್ ಪೋಸ್ಟರ್ ಬಿಡುಗಡೆ ಆತಂಡು. ಕುಡ್ಲದ ಕರಾವಳಿ ಮೈದಾನಡು ನವೆಂಬರ್ 2ಕ್ಕೆ ನಡತುನ ಯುವ ದಸರಾ ಕಾರ್ಯಕ್ರಮಟ್ಟು ಪೆಟ್ಟಿಸ್ಟ್ ಸಿನಿಮಾದ ಮೋಷನ್ ಟೈಟಲ್ ಪೋಸ್ಟರ್ ಬಿಡುಗಡೆ ಆತಂಡು. ಸ್ಯಾಂಡಿಸ್ ಕಂಪನಿದ ಸಂದೇಶ್ ರಾಜ್ ಬಂಗೇರ ಯುವ ದಸರಾ ಕಾರ್ಯಕ್ರಮವನ್ನು ಶಾಸಕರು ಉಮಾನಾಥ ಕೋಟ್ಯನ್ರನ ಒಟ್ಟು ಸೇರ್ದು ತಿದ್ದಿತ್ತೆರು. ಒಂದುವೇ ಕಾರ್ಯಕ್ರಮಟ್ಟು ನಟೆ ತರುಣ್ ಸುಧೀರ್ ಟೈಟಲ್ ಬಿಡುಗಡೆ ಮಲ್ತಿದ್ದೇರು. 54 ಸೆಕೆಂಡುದ ಮೋಷನ್ ಟೈಟಲ್ ಜನ ಮೆಚ್ಚುಗೆ ಪಡೆತಂಡು. ಕನ್ನಡ ಸಿನಿಮಾ ರಂಗುಡು ಡಿಸೈನರ್ ಆದ ಪಾಕ ಸಿನಿಮಾಲಿಡು ಸಹಾಯಕ ನಿರ್ದೇಶಕರಾದ ಕೆಲಸ ಮಲ್ತಿದ್ದ ದೇವಿ ರಾಯ್ ಪೆಟ್ಟಿಸ್ಟ್ ಸಿನಿಮಾದ ನಿರ್ದೇಶನ ಮಲ್ಪೇರು. ಕನ್ನಡ ತುಳು ಮಲಯಾಳಂ ಸಿನಿಮಾ ರಂಗುಡು ಕೆಮರಾಮ್ಯಾನ್ ಆದ ಕೆಲಸ ಮಲ್ತದಿನ ಅನುಭವದ ಉದಯ್ ಬಲ್ಲಾಳ್ರೇನ ಕ್ಯಾಮರಾ ಚಾತುರ್ಪು, ಲಾಯ್ ವ್ಯಾಲೆಂಟೈನ್ ಸಲ್ದಾನ್ರೇನ ಸಂಗೀತ ಪೆಟ್ಟಿಸ್ಟ್ ಸಿನಿಮಾನು ಎದುರು ತೂಪುನಂಚ ಮಲ್ತದಂಡು. ಸ್ಯಾಂಡಿಸ್ ಕಂಪನಿ ಈ ದುಂಬೆ ರೆಡ್ ತುಳು ಸಿನಿಮಾ ತಯಾರ ಮಲ್ತನೆತ ಒಟ್ಟುಗೂ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ಯುವ ದಸರಾ ಇಂಚಿತಿ ಕಾರ್ಯಕ್ರಮ ದೀವೊಂದು ಗುಮನವೈತದಂಡು. ಸಂದೇಶ್ ರಾಜ್ ಬಂಗೇರ, ಸೂರಜ್ ಕುಮಾರ್ ಕಲ್ಯ, ಸದಾನಂದ ಪೂಜಾರಿ, ಶಶಿಕಾಂತ್ ಕರ್ಕೇರ, ಸಂತೋಷ್ ಪೂಜಾರಿ ಸಿನಿಮಾಗೂ ಬಂಡಾಲ ಪಾಡ್ಯರೆ ಉಳ್ಳೇರು. 2025 ಮೇ ತಿಂಗಳು ಸಿನಿಮಾ ಬಿಡುಗಡೆ ಮಲ್ಪನ ಅಂದಾಜಿಡು ಪೆಟ್ಟಿಸ್ಟ್ ಸಿನಿಮಾದ ಕೂಟ ಇತ್ತದು. ಒಂದೊಂಜಿ ತುಳು ಸಿನಿಮಾ ರಂಗೋಡು ಬೇತನೆ ನಮೂನೆದ ಸಿನಿಮಾ ಆದ್ ಮೂಡ್ದು ಬರಿಯರೆ ಉಂಟು. ಸಿನಿಮಾಗೆ ಒಂದು ಟೈಟಲ್ಲೇ ತುಂಬ ಅಟ್ರಾಕ್ಟಿವ್. ಫಸ್ಟ್ ಅದೇನೆ. ಸೊ ವೆರಿ ಕ್ಯಾಚಿ ಆ್ಯಂಡ್ ವೆರಿ ಮಾಸಿ ಟೈಟಲ್ ಆ್ಯಂಡ್ ತುಂಬ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಆ್ಯಂಡ್ ದಿ ಮೋಷನ್ ಪೋಸ್ಟರ್ ಆಲ್ಸೋ ಇಟ್ಸ್ ವೆರಿ ನೈಸ್. ಸೊ ಮ್ಯೂಸಿಕ್ ಏನು ಮಾಡೋದು ವೆರಿ ನೈಸ್ ಬ್ರದರ್, ತುಂಬ ಚೆನ್ನಾಗಿದೆ. ಸೌಂಡಿಂಗೇ ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವಿ ಅವ್ರನ್ನ ನಾನು ಮುಂಚೆ ಅವರು ಡಿಸೈನರ್ ಆಗಿದ್ದರು. ಪೋಸ್ಟರ್ಸ್ ಎಲ್ಲ ಒಂದು ಅದ್ಭುತವಾದ ಸಿನಿಮಾಗಳು ಪೋಸ್ಟರ್ ಡಿಸೈನ್ಸ್ ಮಾಡ್ತಿದ್ರು. ನನ್ನ ಸಿನಿಮಾನು ಒಂದು ವರ್ಕ್ ಮಾಡಿದ್ರು ಅವರು. ಸೊ ಅಲ್ಲಿಂದ ಗೊತ್ತು. ನಾನು ಅದೇ ನೋಡ್ತಿದ್ದೆ ಅನ್ಕೋತಿದ್ದೆ ಬೇರೆಯವ್ರ ಫಿಲಮ್ಗೆ ಅಷ್ಟು ಚೆನ್ನಾಗಿ ಮಾಡೋರು, ಅವ್ರ ಫಿಲಮ್ಗೆ ಇನ್ನೆಷ್ಟು ಚೆನ್ನಾಗಿ ಮಾಡ್ಕೊತಾರೆ ಅಂತ ಒಂದು ತಲೆಲಿತ್ತು. ಅದಕ್ಕೆ ಇಷ್ಟು ಅದ್ಭುತವಾಗಿ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಇವತ್ತೆ. ಸೊ ವಂಡರ್ಫುಲ್ಲಿ ಡಿಸೈನ್ಡ್ ಇದು. ಇದನ್ನು ನೀವು ಪೆಟ್ಟಿಸ್ಟ್ ಅಂತ ಅನ್ನೋದನ್ನ ನೀವು ಅಲ್ಲಿ ಕನ್ನಡದಲ್ಲಿ ತೆಗೆದುಬಿಟ್ಟು ಇದನ್ನು ನೀವು ತಮಿಳಲ್ಲಿ ಹಾಕಿದ್ರೆ ತಮಿಳ್ ಪಿಕ್ಚರ್ ಥರ ಕಾಣಿಸುತ್ತೆ, ತೆಲುಗಲ್ಲಿ ಹಾಕಿದ್ರೆ ತೆಲುಗು ಪಿಕ್ಚರ್ ಥರ ಕಾಣಿಸುತ್ತೆ, ಹಿಂದಿಲಿ ಹಾಕಿದ್ರೆ ಹಿಂದಿ ಪಿಕ್ಚರ್ ಥರ ಕಾಣಿಸುತ್ತೆ. ಆ ಥರದ್ದು ಒಂದು ಪೋಸ್ಟರ್ ಇದು. ಸೊ ಅಷ್ಟು ಕ್ವಾಲಿಟಿ, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಎನರ್ಜೆಟಿಕ್ ಟೀಮ್ ಇದೆ ಇಲ್ಲಿ. ಐ ಆಮ್ ಶೋರ್ ದಿಸ್ ಫಿಲಮ್ ವಿಲ್ ರಾಕ್. ಗುಡ್ ಲಕ್ ಸ್ಯಾಂಡಿ ಆ್ಯಂಡ್ ದ ಹೋಲ್ ಟೀಮ್. ಗುಡ್ ಲಕ್ ಯಾರ್. ಜನಕ್ಲೆಗೆ ಮನಸ್ಸಿಗೆ ಖುಷಿ, ನೆಮ್ಮದಿ, ಒಂಜಿ ಮನೋರಂಜನೆ ಕೊರಪುನಂಚಿನ ಕಾರ್ಯ ಈ ವೇದಿಕೆದ ಮುಖಾಂತರ ಆತಂದು ಭಾರಿ ಅಟ್ರಾಕ್ಟಿವ್ ಆಯ್ನಂಚಿನ ಒಂಜಿ ಟ್ರೈಲರ್ಲ ಬಕ್ಕ ಆಯ್ತ ಬಿಡುಗಡೆ ಆತಂದು ಪೆಟ್ಟಿಸ್ಟ್ ರಾಕ್ ಆಪುಣಂದು ಆರು ಪಂತೇರು ಪೆಟ್ಟಿಸ್ಟ್ ಯಾಪಲ ರಾಕೆ ಅಂಚೆ ಅದು ಅವು ಎಡ್ಡೆಡಾವಡು ಅಕ್ಲೆಗಳ ಅವು ಶುಭಾಶಯನ ಪನೊಂದು ಪೂರೆಗಳ ಬಂಧುಲೆಗೆ ಎನ್ನ ಕೈ ಚೋಡಿಸ ತರದಗ್ಗಾದ ವಂದನೆ, ಶುಭಾಶಯ, ಧನ್ಯವಾದ. ವಕ್ಫ್ ಬೋರ್ಡ್ಸ್ ಈ ಸೈಡು ಸರ್ಕಾರದ ಕಾನೂನು ಬಲ ಇಜ್ಜಂದಿನಂಚ ಆತಂಡು.
ಇಂದೆಡ್ದು ಜನಕುಲಿಗೆ ಅನ್ಯಾಯ ಆವೊಂದುಂಡು ಅಂಚಾದ್ ಸರ್ಕಾರ ಈ ಸಮಸ್ಯೆಯನ್ನು ತುರ್ತು ಸರಿ ಮಲ್ಪೊಡುಂದು ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಒತ್ತಾಯ ಮಲ್ತಿದ್ದರು. ರಾಜ್ಯ ಸರ್ಕಾರದ ವಕ್ಫ್ ಓದು ವಾರಂಟ್ ಬಗೆಟ್ ಒಡಿಪು ಸಿರಿಕೃಷ್ಣ ಮಠದ ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರು ಅಭಿಪ್ರಾಯ ತೆರಿಪಾದು ವಿಡಿಯೋ ಬಿಡುಗಡೆ ಮಲ್ತಿದ್ದರು. ವಕ್ಫ್ ಬೋರ್ಡ್ ಇಸಯಡು ಸರ್ಕಾರದ ಕಾನೂನು ಬಲದಾಂತಿನಂಚ ಆದಿತ್ತದು ಎಂದಿಡ್ದು ಜನಕುಲಿಗೂ ಭಾರಿ ಅನ್ಯಾಯ ಆವೊಂದುಂಡು ಅಂಚಾದು ಸರ್ಕಾರ ಈ ಸಮಸ್ಯೆಯನ್ನು ತುರ್ತು ಸರಿ ಮಲ್ಪೊಡುಂದು ಸ್ವಾಮೀಜಿಯರು ಒತ್ತಾಯ ಮಲ್ತಿದ್ದರು. ಈ ವಿಚಾರಡು ರೈತರು ಮಾತ್ರ ಆತು ಏರೆಗೂ ಮಾತ್ರ ಅನ್ಯಾಯ ಆತಂಡ ಅಕ್ಲಿಗೆ ಮಾತ್ರ ನ್ಯಾಯ ದೆಪ್ಪದು ಕೊರ್ಪನ ಸರ್ಕಾರದ ಕರ್ತವ್ಯ. ಮಠ ಮಂದಿರೊಲಿನ ಆಸ್ತಿಡು ವಕ್ಫ್ ಬೋರ್ಡ್ ಪುದರ್ ಸೇರೊಂದುಂಡು ಐನು ಸರಿ ಮಲ್ಪೊಡು. ವಕ್ಫ್ ಬೋರ್ಡು ಕೆಪ್ಪು ಗುಪ್ಪುಲಿನ ಬಾರಿ ಬೇಕಾ ನ್ಯಾಯಗೂ ಸರಿಯಾದ ಸರಿ ಮಲ್ತು ಕೊರಡುಂದು ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸರ್ಕಾರಗೂ ಒತ್ತಾಯ ಮಲ್ತೇರು. ವಿಷಯದಲ್ಲಿ ಸರ್ಕಾರದ ಕಾನೂನು ಬಹಳ ದುರ್ಬಲವಾಗಿದ್ದು ಜನರಿಗೆ ತುಂಬ ಅನ್ಯಾಯವಾಗ್ತಾ ಇರುವುದನ್ನು ನಾವು ಕೇಳಿ ಬಹಳ ಆಘಾತವಾಗಿದೆ. ವಿಷಯದಲ್ಲಿ ಹಿಂದಿನಿಂದಲೂ ಕೂಡ ಮಠ ಮಂದಿರಗಳಿಗೆ ಹಿಂದೂಗಳಿಗೆ ವಿಶೇಷವಾಗಿ ಅನ್ಯಾಯವಾಗ್ತಾ ಇರುವುದನ್ನು ಕೇಳ್ತಾ ಇದ್ದೇವೆ. ಇದನ್ನು ಸರಿ ಮಾಡಬೇಕು. ಕೇವಲ ರೈತರಿಗೆ ಮಾತ್ರ ನ್ಯಾಯ ಅಲ್ಲ, ಯಾರು ಅನ್ಯಾಯವಾಗಿದೆ ಅವರೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ. ಈ ದೃಷ್ಟಿಯಲ್ಲಿ ಮಠ ಮಂದಿರಗಳ ಒಂದು ಆಸ್ತಿಯಲ್ಲಿಯೂ ಕೂಡ ಈ ವಕ್ಫ್ ಇತ್ಯಾದಿ ಸೇರಿಕೊಂಡಿದ್ದರೆ ಅದನ್ನು ಸರಿಪಡಿಸುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಈಗ ಬೆಳಕಿಗೆ ಬಂದಂತಹ ಈ ಸಮಸ್ಯೆಯನ್ನು ಶೀಘ್ರವಾಗಿ ಸರ್ಕಾರ ಅದು ನ್ಯಾಯೋಚಿತವಾಗಿ ಪರಿಹಾರ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಯಕ್ಷಗಾನ ಕುಡ್ಲದ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ 12ನೇ ವರ್ಷದ ನುಡಿ ಪರ್ಬ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ನವೆಂಬರ್ 17 ಮುಟ್ಟ ನಡಪುಂಡು. ಪ್ರದೀಪ್ ಕುಮಾರ್ ಕಲ್ಕೂರಿಗೆ ಯಕ್ಷಗಾನ ರಾಜ್ಯೋತ್ಸವ ಪುರಸ್ಕಾರ ಕುರಿತು ಮರ್ಯಾದೆ ಮಲ್ಪುಣದು ಭಾಸ್ಕರ್ ರೈ ಕುಕ್ಕುವಳ್ಳಿ ಬಂತಿರು. ಯಕ್ಷಾಂಗನ ಕುಡ್ಲದ ಕಾರ್ಯಗುರುಕಾರ್ಯರು ಭಾಸ್ಕರ್ ರೈ ಕುಕ್ಕುವಳ್ಳಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟುಡು ಇವರ ಕುರಿತು ಕುಡ್ಲದ ಯಕ್ಷಗಾನ ಚಿಂತನ ಮಂಥನ ಬೊಕ್ಕ ಪ್ರದರ್ಶನ ವೇದಿಕೆ ಯಕ್ಷಾಂಗಣ ಬೊಕ್ಕ ಯಕ್ಷ ಭಾರತಿ ಪುತ್ತೂರ್ದ ನೆಲೆಟ್ ಕರ್ನಾಟಕ ರಾಜ್ಯೋತ್ಸವ ಕಲಾ ಸಂಭ್ರಮ 12ನೇ ವರ್ಷದ ನುಡಿಪರ್ಬ ಯಕ್ಷಗಾನ ತಾಳಮದ್ದೋಳಿ ಸಪ್ತಾಹ ನವೆಂಬರ್ 17 ಮುಟ್ಟ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನಡು ನಿಚ್ಚಲ ಬಯ್ಯಗ್ ಅಟ್ಟನೆ ಮಲ್ತದಿನೆಂದು ಪಂಡೇರು. ಸಂಘಟನಾ ಪರ್ವ ಪನ್ಪುನ ಪುದರಡು ಬೇತೆ ಬೇತೆ ಯಕ್ಷಗಾನ ಸಂಘೋಲಿನ ಸಾಕಾರಡು ಈ ಕಾರ್ಯಕ್ರಮ ನಡಪುಂಡು. ಡಾಕ್ಟರ್ ಎಜಿ ಶೆಟ್ಟಿ ಗುರ್ಕಾರ್ಮೆಡು ಬೊಂಬಾಯಿದ ಉದ್ಯಮಿ ಕೆಪಿ ರೈ ಕುತ್ತಿಕಾರ್ 11ಕ್ಕೂ ಸೋಮಾರ ಬಯ್ಯ 4ಕ್ಕೆ ಸಪ್ತಾಹ ಉದಿಪನ ಮಲ್ಪೇರು. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಮೇರೆಗೆ ರಾಜ್ಯೋತ್ಸವ ಪುರಸ್ಕಾರ 2024ನೇ ವರ್ಷದ ಪ್ರಶಸ್ತಿ ಕೊರತು ಮರ್ಯಾದೆ ಮಲ್ಪುಂಡು. ನವೆಂಬರ್ 17ಕ್ಕೆ ಕಂಡೆ 10:30 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಜತೆ ಸೇರಿಕೆಡು ತುಳು ಯಕ್ಷಗಾನ ಇಚಾರಕೂಟ ಮಧ್ಯಾಹ್ನ 2ಕ್ಕೆ ರೆಂಜೆ ಬನುತ್ತ ಲೆಕ್ಕಿಸಿರಿ ತುಳು ತಾಳಮದ್ದೊಳಿ ಬಯ್ಯ 5 ಗಂಟೆಗೆ ಮುಗಿತಲ ಲೇಸು 6 ಗಂಟೆಗೆ ಅಕೇರಿದ ತಾಳಮದ್ದೊಳಿ ಕೂಟ ಸತಿ ಶಕುಂತಲೆ ಪ್ರಸಂಗ ಅಟ್ಟನೆ ಮಲ್ತದನೆಂದು ಭಾಸ್ಕರ್ ರೈ ಕುಕ್ಕುವಳ್ಳಿ ಪಂಡೇರು. ಜಯರಾಮ್ ಶೇಖ ಬೆಟ್ಟಂಪಾಡಿ ಸುಂದರ್ ಶೆಟ್ಟಿ ತೋನ್ಸೆ ಪುಷ್ಕಳ್ ಕುಮಾರ್ ರವೀಂದ್ರ ರೈ ಕಲ್ಲಿಮಾರ್ ನಿವೇದಿತಾ ಶೆಟ್ಟಿ ಸುಮಪ್ರಸಾದ್ ಇಂಚ ಸಪ್ತಾಹ ಸಮಿತಿದ ಪದಾಧಿಕಾರಿಗಳು ಸುದ್ದಿಕೋಟುಡಿತ್ತೇರು. ಇದು 11ನೇ ತಾರೀಕಿಂದ 17ನೇ ತಾರೀಕಿನವರೆಗೆ ನಡೆಯುತ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕುತ್ತಿಕಾರು KP ರೈ ಅಂತ ಹೇಳಿ ಅವರು ಯಕ್ಷಗಾನದ ಅಭಿಮಾನಿಗಳು ಪೋಷಕರು ಮುಂಬಯಿಯ ಉದ್ಯಮಿ ಅವರದನ್ನು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಗೌರವಾಧ್ಯಕ್ಷರು ಮತ್ತು AJ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂಥ ಡಾಕ್ಟರ್ AJ ಶೆಟ್ಟಿ ಅವರು ವಹಿಸ್ತಾರೆ. ಅವತ್ತೊಂದು ಪ್ರಶಸ್ತಿ ಪ್ರದಾನ ಇದೆ. ಅದನ್ನು ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ ಅಂತ ನಾವು ಹೆಸರಿಸಿದ್ದೇವೆ. ಕಳೆದ 11 ವರ್ಷಗಳಿಂದಲೂ ಕೂಡ ಯಕ್ಷಗಾನದ ಕ್ಷೇತ್ರದಲ್ಲಿ ಕಲಾ ಪೋಷಕರಾಗಿ ವಿಶೇಷವಾದ ಕಾಳಜಿಯಿಂದ ಕೆಲಸ ಮಾಡುವಂಥವರಿಗೆ ಮಾತ್ರ ಅದನ್ನು ಕೊಡ್ತಾ ಬಂದಿದ್ದೇವೆ. ಈ ಸಲ ನಾವು ಪ್ರದೀಪ್ ಕುಮಾರ್ ಕಲ್ಕೂರ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ರಂಗದಲ್ಲಿ ತುಂಬ ಕೊಡುಗೆಯನ್ನು ಕೊಟ್ಟವರು. ವಿಶೇಷವಾಗಿ ಕೃಷ್ಣವೇಷದ ಸ್ಪರ್ಧೆ ಇರ್ಬೋದು, ಕಲ್ಕೂರ ಪ್ರತಿಷ್ಠಾನದ ಮೂಲಕ ಸುಮಾರು ಯಕ್ಷಗಾನಗಳನ್ನು ಅವರು ಮಾಡಿಸ್ತಾ ಇದ್ದಾರೆ. ಯಕ್ಷಗಾನದ ಗ್ರಂಥ ಪ್ರಕಟಣೆಗಳು ಮಾಡ್ತಾ ಇದ್ದಾರೆ. ಉಳಿದವರಿಗೆ ಪ್ರಶಸ್ತಿ ಕೊಡುವಲ್ಲಿಯೇ ಅವರು ಭಾಳ ಸಂತೋಷವನ್ನು ಪಡ್ತಾ ಇದ್ದದ್ದು. ಹಾಗಾಗಿ ಈ ಸಲ ನಮ್ಮ ಕಮಿಟಿ ಅವರನ್ನು ಆಯ್ಕೆ ಮಾಡಿದೆ. ಈ ಪ್ರಶಸ್ತಿ ಪ್ರದಾನವನ್ನು ಮಾಜಿ ಮಂತ್ರಿಗಳಾದಂತಹ ಉದ್ಯಮಿ ಕೃಷ್ಣ ಜೆ ಪಾಲೆಮಾರ್ ಅವರು ಮಾಡ್ತಾರೆ. ಬರವು ಕಲ್ಪುನ ಕ್ರೀಡಾ ವಿಜ್ಞಾನದ ಉಮೇದ್ ಹೆಚ್ಚ ಮಲ್ಪರೆ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ವಿಶೇಷ ಕಾರ್ಯಕ್ರಮನ ತೀವೊಂದುಂಡು. ಅಸ್ಟ್ರಾನಮಿ ಎಕ್ಸ್ಪೋ ಪನ್ಪಿನ ಚಿತ್ರನ ಪುದರ್ದ ಈ ಕಾರ್ಯಕ್ರಮಟು ಜೋಕ್ಲೆಗ್ ಸಿನಿಮಾ ಪರದೆಡು ವಿಶೇಷ ಪಾಠ ಮಲ್ಪಾದರು.
ಕುಡ್ಲ ಶಕ್ತಿನಗರದ ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್ ಬರವು ಕಲ್ಪನಕ್ಲೆಡ ವಿಜ್ಞಾನದ ಉಮೇದಿನ ಹೆಚ್ಚ ಮಲ್ಪರೆ ವಿಶೇಷ ಕಾರ್ಯಕ್ರಮ ಪಾಡೊಂದುಂಡು. ಅಸ್ಟ್ರಾನಮಿ ಎಕ್ಸ್ಪೋ ಪನ್ಪಿನ ಪುದರ್ದ ಈ ಕಾರ್ಯಕ್ರಮಟ್ಟು ಜೋಕ್ಲಿಗ್ ಸಿನಿಮಾ ಪರದೆಡು ವಿಶೇಷ ಪಾಠ ಮಲ್ಪಾದುಂಡು. ಭಾರತ ಸಿನಿಮಾಸ್ತ ಮಲ್ಲ ಪರದೆದ ಮಿತ್ತು 3D ಸಿನಿಮೋಡು ಗ್ಯಾಲಕ್ಸಿದ ಇಸ್ಮಯನು ಪೊಲಬು ಮಲ್ತದುಂಡು. ಈ ಅಸ್ಟ್ರಾನಮಿ ಎಕ್ಸ್ಪೋಡು ಜೋಕ್ಲೆಡ ಗ್ರಹಕ್ಕುಲು ನಕ್ಷತ್ರೋಲು ಕ್ಷುದ್ರ ಗ್ರಹಕ್ಕುಲು ಇಂಚ ಪಾಕ ಎಸೆಯೊಲಿನ ಬಗೆಟ್ ಬರವು ಕಲ್ಪನಕ್ಲೆಗ್ ಮಾಹಿತಿ ಕೊಡ್ತುಂಡು. ಒಂದು ಜೋಕ್ಲೆಡ ವಿಜ್ಞಾನದ ಉಮೇದಿನ ಮೂಡಾವನ ಬೊಕ್ಕ ಖುಷಿ ಖುಷಿಯಾದ ಅರ್ಥ ಮಲ್ತೋನಿಯರೆ ಸಾಯ ಆಪುಂಡು. ಅಂಚಾದ್ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ದಿವೊನ್ನ ಈ ಅಸ್ಟ್ರಾನಮಿ ಎಕ್ಸ್ಪೋ ಬಗೆಟ್ ಮೆಚ್ಚುಗೆ ತೋಚಿತುಂಡು. ಮಿತ್ತ ಬಾನುಡು ನಡಪುನ ಸಂಗತಿಲೆನ ಒಟ್ಟುಗೂ ಪಾಕ ಇಸ್ಮಯದ ಇಚಾರೊಲಿನ ಜೋಕ್ಲೆಗ್ ತೋಚಂದು. ಭೂಮಿಡ್ದು ಬೊಕ್ಕ ಬೇತೆ ಗ್ರಹಕ್ಕುಲಿಡ್ದು ವಾರೀತಿದ ಶಬ್ದುಲುಕೇನುಂಡು ಗ್ರಹಕ್ಕುಲೆನ ಚಲನೆ ಎಂಚ ನಡತೊಂದುಂಡು ಎಂಚಿತ್ತಿ ಇಚಾರೊಲಿನ ಸಿನಿಮಾಡು ತೋಚುಂಡು. ಒಟ್ಟುಗೂ ಆನ್ಲೈನ್ಡ್ ಎಡ್ಡೇನ ತೆರಿನ ವಿಜ್ಞಾನಿಲೆನ ಒಟ್ಟುಗೂ ಜೋಕ್ಲೆನ ಪಾತ್ರ ಕತೆಲ ನಡತದುಂಡು. ಪಾಕ ಜೋಕುಲು ವಿಜ್ಞಾನಿಲೆನ ಒಟ್ಟುಗೂ ಪಾತಿರ್ದು ಅಕ್ಲೆಡ ಇತ್ತನ ಪಾಕ ಸಂಶಯಲಿನ ಪರಿಹಾರ ಮಲ್ತೊಂಡೇರು. ವಿಜ್ಞಾನಿ ಆಪುನ ಕನಕಟ್ಟನ ಜೋಕುಲು ವಿಜ್ಞಾನಿ ಆಪು ನೆಂಚ ಪನ್ಪುನ ಪ್ರಶ್ನೆಕೇನುನವುಲ ಇಸೇ ಸಾದಿತ್ತಂಡು. 3D ಸಿನಿಮಾ ಆದಿತ್ತನ ಕಾರಣ ಜೋಕ್ಲೆಗ್ ಒಂದೊಂಜಿ ಹೊಸ ಅನುಭವ ಕೊರ್ನ ಕ್ಷಣ ಆತಂಡು. ಪ್ಲಾಟಿಟೋರಿಯಂಡು ತುಯರೆ ತಿಕ್ಕಂದಿನ ಪಾಕ ಉಮೇದಿದ ಇಚಾರಲು ಮುಲ್ಪ ಕಲ್ಪರೆ ಅವಕಾಶ ಆತಂಡು. ಕುಶಿಟೆ ಇಚಾರ ತೆರಿಯೊನ್ನ ಜೋಕುಲು ಈ ಆಸ್ಟ್ರಾನಮಿ ಎಕ್ಸ್ಪೋ ದೀವೊನ್ನ ಶಾಲಾಡಳಿತ ಮಂಡಳಿಗೆ ಸೊಲ್ಮೆ ಸಮರ್ಪಣೆ ಮಲ್ತದೇರು. Most of us dream of being scientists, but we don't know we don't know the perfect things about space. We got to learn a lot about it, like the 3D movies, we enjoyed it also. Then the amazing facts which they told us was very informative. We enjoyed a lot experiencing it. Thank you. ಇವರು ಬರೀ ನಮಗೆ ಸ್ಪೇಸ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಷ್ಟೇ ಅಲ್ಲದೆ ಅಲ್ಲಿ ಇದ್ದ ಸೈಂಟಿಸ್ಟರನ್ನು ಜೊತೆ ವಿಡಿಯೋ ಕಾಲ್ ಹಾಕಿ ಅವರ ನಮ್ಮಲ್ಲಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಮತ್ತು ನಮಗಿದು ಅಂದ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಸೌಂಡ್ ಕೂಡ ತೋರಿಸಿದ್ರು, ಸ್ಪೇಸಲ್ಲಿ ಹೆಂಗೆ ಪ್ಲಾನೆಟ್ಸ್ ಎಲ್ಲ ಸೌಂಡ್ ಕೇಳಿಸುತ್ತೆ ನಮಗೆ ಪ್ರತಿಯೊಂದನ್ನು ಹೇಳಿಕೊಟ್ರು. ಇದು ನಮ್ಮ ಶಾಲೆಗೆ ಹಾಗೆ ಈವರೆಗೆ ಕೂಡ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. Astronomy Expo was a fun way to learn about the fundamentals of astronomy. I think these days students are very curious, and somehow this show was able to ignite the curiosity of the children, and I think it's going to make a lasting impact on all the children after this show. So thank you for this opportunity. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪುನ ಲೇಸು ನವೆಂಬರ್ 10 ಐತಾರ ಕುಡ್ಲ ಊರ ಸ್ಟೋರ್ದ ತುಳುಭವನದ ಅಮೃತ ಸೋಮೇಶ್ವರ ಸಭಾಂಗಣಡು ಅಟ್ಟನೆ ಮಲ್ತದಾಂದು ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಹರೀಶ್ ಕೆ ಪೂಜಾರಿ ಪಂತೇರು. ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಹರೀಶ್ ಕೆ ಪೂಜಾರಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟುಡು ಪಾತಿರ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಯುವವಾಹಿನಿ ಕೇಂದ್ರ ಸಮಿತಿ ಬೊಕ್ಕ ವಿಶ್ವಕುಮಾರ್ ದತ್ತ ನಿಧಿ ಸಮಿತಿ ಕುಡ್ಲದ ನಿಲೆಟ್ ನವೆಂಬರ್ 10 ಐತಾರ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪುನ ಲೇಸ್ ಕುಡ್ಲ ಉರುವ ಸ್ಟೋರ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ತುಳು ಭವನಡು ಅಮೃತ ಸೋಮೇಶ್ವರ ಸಭಾಂಗಣಡು ದಿವೊಂದುಡುಂದು ಪಂಡೆರು. ಕಾರ್ಯಕ್ರಮ ಸಂಚಾಲಕಿಯರು ಸುರೇಶ್ ಪೂಜಾರಿ ಪಣಂಬೂರು ಮಾಹಿತಿ ಕೊರ್ತು ರಾಜ್ಯದ ದುಂಬುದ ಮಂತ್ರಿ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಕಾರ್ಯಕ್ರಮ ಉದ್ದೀಪನ ಮಲ್ಪುವೆರು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಗುರ್ಕಾರ್ಮೆ ವಹಿಸುವೆರು. ಸಾಹಿತಿ ಪತ್ರಕರ್ತೆರು ಬೊಕ್ಕ ಸಂಶೋಧಕರು ಬಾಬು ಶಿವ ಪೂಜಾರಿಯರಿಗೆ ವಿಶ್ವಕುಮಾರ್ ಪ್ರಶಸ್ತಿ ಕೊರತು ಮರ್ಯಾದೆ ಮಲ್ಪುಂಡು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಬಾಬು ಶಿವ ಪೂಜಾರಿಯರನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ಪುವೆರು. ರೆಡ್ ಸಾರತ ಉರ್ಮೆಟ್ಟು ವಿಶ್ವಕುಮಾರ್ ಪ್ರಶಸ್ತಿ ಪಡೆಯಿನ ಡಾಕ್ಟರ್ ಪ್ರಭಾಕರ್ ನೀರುಮಾರ್ಗರನ ಉದ್ದೇಶದಂಚ ಸಾಹಿತ್ಯ ಬರೆಪ್ಪುನ ಜವನ ಜವಂದ್ ಎರೆಗ್ ಉಮೇದು ಕೊರಿಯರೆ ರೆಡ್ ಸಾರತ ಒರ್ಂಬಡ್ತು ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿ ಕೊರಿಯರೆ ಶುರು ಮಲ್ತದುಂಡು. ರೆಡ್ ಸಾರತ 24ನೇ ಸಾಲದ ಪ್ರಭಾಕರ ನೀರುಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿನ ರಾಜಶ್ರೀ ಜೆ ಪೂಜಾರಿಯರಿಗೆ ಕೊರತು ಮರ್ಯಾದೆ ಮಲ್ಪುಣುಂದು ಪಂಡಿರು. ಯುವವಾಹಿನಿ ಪ್ರಧಾನ ಕಾರ್ಯಂತಿರು ಜಗದೀಶ್ ಚಂದ್ರ ಡಿಕೆ, ಜೊತೆ ಕಾರ್ಯಂತಿರು ರಾಜೇಂದ್ರ ಚಿಲಿಂಬಿ, ಸಲಹೆಗಾರರು ಟಿ ಶಂಕರ್ ಸುವರ್ಣ, ಸಾಧು ಪೂಜಾರಿ, ಪ್ರಚಾರ ನಿರ್ದೇಶಕರು ಪೃಥ್ವಿರಾಜ್, ಯುವವಾಹಿನಿ ಪಣಂಬೂರು ಘಟಕದ ದುಂಬುದ ಗುರುಕಾರ್ಯರು ಸಂಜೀವ ಸುವರ್ಣ ಸುದ್ದಿಕೂಟುಡಿತ್ತಿರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ
ಯುವ ಇನ್ಸ್ಟೆಡ್ ಕೇಂದ್ರ ಸಮಿತಿ ಮಂಗಳೂರು, ವಿಶ್ವಕುಮಾರ್ ದತ್ತಿನಿಧಿ ಸಮಿತಿ ಹಾಗೂ ಯುವ ಇನ್ಸ್ಟೆಡ್ ಪಣಂಬೂರು ಕುಲಾಯಿ ಘಟಕದ ಒಂದು ಆತಿಥ್ಯದಲ್ಲಿ ಮುಖ್ಯವಾಗಿ ವಿಶ್ವಕುಮಾರ್ ದತ್ತಿನಿಧಿ ಸಮಿತಿಯ ನೇತೃತ್ವದಲ್ಲಿ 21ನೇ ವರ್ಷದ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಇದೇ ನವೆಂಬರ್ 10ರಂದು ತುಳು ಅಕಾಡೆಮಿಯ ಅಮೃತ ಸೋಮೇಶ್ವರ ಸಭಾಂಗಣದಲ್ಲಿ ಒಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಯುವ ಇನ್ಸ್ಟೆಡ್ ಕೇಂದ್ರ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಈ ವರ್ಷದ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀ ಬಾಬು ಪೂಜಾರಿ, ಪತ್ರಕರ್ತರು ಹಾಗೂ ಹಿರಿಯ ಸಾಹಿತಿಗಳು, ಸಂಶೋಧನಾ ಸಾಹಿತಿಗಳು ಇವರನ್ನು ನಾವು ಈ ವರ್ಷದ ಆಯ್ಕೆ ಸಮಿತಿ ಆಯ್ಕೆಗೊಳಿಸಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಎಂ ವೀರಪ್ಪಮಿಲಿ ಅವರು, ಸಾಹಿತಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರೊಫೆಸರ್ PL ಧರ್ಮ, ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ. ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನೆ ನುಡಿಯಲಿದ್ದಾರೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಯಕ್ಷಲೋಕದ ಚಾರ್ಲಿ ಚಾಪ್ಲಿನ್ ಪನ್ಪುನ ಬೆರ್ತು ಪಡೆಯಿನ ಸಿದ್ದರಾಮ್ ಕುಮಾರ್ ಕಟೀಲ್ರನ ಯಕ್ಷಗಾನ ಪಯಣದ 5ನೇ ವರ್ಷದ ಕನಕ ಸಂಭ್ರಮ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನಡು ನವೆಂಬರ್ 16-17 ನಡಪುಂಡು. ಯಕ್ಷಕಲಾ ರಸಿಕೆರು ತೆಂಕು ಬೊಕ್ಕ ಬಳಗು ತಿಟ್ಟಲಿನ ಆಟದ ಹಾಸ್ಯ ಸರದಾರೆ ಕಲಾಭಿಮಾನಿಲಿನ ಉಡಲುಗೆಂದಿನ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಯಕ್ಷಲೋಕದ ಚಾರ್ಲಿ ಚಾಪ್ಲಿನ್ ಪನ್ಪುನ ಬಿರ್ದು ಪಡೆಯಿನ ಸೀತಾರಾಮ್ ಕುಮಾರ್ ಕಟೀಲ್ರೆನ ಯಕ್ಷ ಪಯಣದ 5ನೇ ವರ್ಷದ ಕನಕ ಸಂಭ್ರಮ ಕಾರ್ಯಕ್ರಮ ಪಾವಂಜಿದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಡು ಅಟ್ಟನೆ ಮಲ್ತಿದ್ದೇರು. ಈ ಬಗೆಟ್ ಕುಡ್ಲದ ಪತ್ರಿಕಾ ಭವನಡು ಸೀತಾರಾಮ್ ಕುಮಾರ್ ಕಟೀಲ್ ಮಾಹಿತಿ ಕೊರ್ತು ನವೆಂಬರ್ 14-17 ಕಾರ್ಯಕ್ರಮ ನಡೆಪೆರೆ ಉಂಡು. 14 ಶನಿವಾರ ಕಾಂಡೆ ಸಮ್ಮನ ನೃತ್ಯ ವೈಭವ ಯಕ್ಷಗಾನ ಬಯಲಾಟ ನಡಪುಂಡು. 17 ಐತಾರ ಕಾಂಡೆ ಮುಗಿತಲ ಲೇಸು ಬಯಲಾಟ ತಾಲ ಮದ್ದೊಳಿ ಮಧ್ಯಾಹ್ನ ಮೂಜೆಡ್ದು ಸಮ್ಮನದ ಲೇಸು ಬಯ್ಯ ಆಜೆಡ್ದು 10 ಮುಟ್ಟ ಯಕ್ಷಗಾನ ಬಯಲಾಟ ನಡೆಪೆರೆ ಉಂಡುಂದು ಸೀತಾರಾಮಕುಮಾರ್ ಕಟೀಲ್ ಪಂಡೇರು. 5 ವರ್ಷದ ಯಕ್ಷ ಪಯನುಡು ಸಾಯ ಸಾಕಾರ ಕೊರ್ತುನ 75 ಕಲಾವಿದರು ಎಡ್ಡೆಪ್ಪು ಬಯಕು ನಕ್ಲೆಗ್ ಯಕ್ಷ ರಾಜ್ಯೋತ್ಸವ ಪ್ರಶಸ್ತಿ 35 ಕಲಾವಿದರಿಗೆ ಯಕ್ಷಸಿರಿ ಪ್ರಶಸ್ತಿ ಕೊರತು ಸಮ್ಮನ ಮಲ್ಪುಡು. ಜಿಲ್ಲಾಧಿಕಾರಿ ಮುಲೈ ಮುಹಿಲನ್, ಕಟೀಲು ಲಕ್ಷ್ಮೀನಾರಾಯಣ ಆಸ್ರಣ್ಣ, ಯಕ್ಷಗಾನ ಅಕಾಡೆಮಿ ಗುರುಕಾರ್ಯರೆ ತಲ್ಲೂರು ಶಿವರಾಮ ಶೆಟ್ಟಿ, ಡಾಕ್ಟರ್ ಹರಿಕೃಷ್ಣ ಪುನರೂರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಉದಿಪನ ಲೇಸಿಡ್ ಪಾಲ್ ದೆತುನ್ವೇರೆಂದು ಸೀತಾರಾಮ್ ಕುಮಾರ್ ಕಟೀಲ್ ತಿರಿಪಾಯರು. ಯಕ್ಷಗಾನ ಅಕಾಡೆಮಿ ಸದಸ್ಯರು ಸತೀಶ್ ಅಡಪ್ಪ, ಯುವ ವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಹರೀಶ್ ಕೆ ಪೂಜಾರಿ, ಪ್ರಧಾನ ಕಾರ್ಯಂತರು ಜಗದೀಶ್ ಚಂದ್ರ ಟೀಕೆ ಸುದ್ದಿಕೂಟುಡಿತ್ತರು. ಸಾಧಾರಣ 75 ಮಂದಿ ಒಂದು ಸಾಧಕರನ್ನು ನಾನು ಯಕ್ಷ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕಂತೇಳಿ ತೀರ್ಮಾನ ಮಾಡಿದ್ದೇನೆ. ಆಗಲೇ ಅಡಪರ ಹೇಳಿದ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವರು ಕೊಟ್ಟದ್ದನ್ನು ಹಿಂದೆ ಅವರಿಗೆ ಕೊಟ್ಟು ಈ ಕ್ಷೇತ್ರದಲ್ಲಿ ನಾನು ಬದುಕಿದ್ದಕ್ಕೆ ಜನ್ಮ ಸಾರ್ಥಕ ಆಗ್ತದೆ ಅಂತ ನಾನು ತಿಳಿದವ. ಹಾಗಾಗಿ ಅವರೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ಇದೇ ತಿಂಗಳು ನವೆಂಬರ್ 16 ಶನಿವಾರ ಮತ್ತು 17ನೇ ಭಾನುವಾರದಂದು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆಗೊಂಡು ಮಾರನೇ ದಿವಸ 10 ಗಂಟೆಯವರೆಗೆ ರಾತ್ರಿ 10 ಗಂಟೆಯವರೆಗೆ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ಯಕ್ಷಗಾನ ತಾಳಮದ್ದಲೆ, ಯಕ್ಷಗಾನದಲ್ಲಿ ಪರಂಪರೆಯ ನಿತ್ಯವೇಷ ಹಾಗೂ ಸ್ತ್ರೀವೇಷ, ಜೊತೆಯಲ್ಲಿ ನೃತ್ಯ ವೈಭವ, ಮಕ್ಕಳ ತಂಡದಿಂದ ಯಕ್ಷಗಾನ ಕಾರ್ಯಕ್ರಮ, ಹೀಗೆ 5-6 ತಂಡದಿಂದ ತೆಂಕು ಬಡಗು ಈ ಕಲಾವಿದರಿಂದ ಯಕ್ಷಗಾನ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ. ಮೂಲ್ಕಿ ಬಂಟರ್ನ ಸಂಘ ಹೊಸ ಭೋಜನ ಶಾಲೆ ಕಟ್ಟೆರೆ ದುಂಬು ಬತ್ತನವು ಮೆಚ್ಚುಗೆದ ಸಂಘದಿಂದ ಜಾಗತಿಕ ಬಂಟರ್ನ ಸಂಘೋಲಿನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಬಂತೆರು. ಮೂಲ್ಕಿ ಬಂಟರ್ನ ಸಂಘದ ಹೊಸ ಭೋಜನ ಶಾಲೆ ಕಟ್ಟೆರೆ ಪಂಚಾಂಗ ಪಾಡ್ದು ಆರ್ಪಾತಿರಿಯರು. ಮೂಲ್ಕಿ ಬಂಟರ್ನ ಸಂಘಡು ಹೊಸ ಭೋಜನ ಶಾಲೆ ಕಟ್ಟೆರೆ ನಿಘಂಟು ಮಲ್ತದು ಪಂಚಾಂಗ ಪಾಡುನ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತೆರು. ಜಾಗತಿಕ ಬಂಟೆರ ಸಂಘೋಲಿನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಹೊಸ ಭೋಜನ ಶಾಲೆ ಕಟ್ಟುನ ಕಾರ್ಯಕ್ಕೂ ಪಂಚಾಂಗ ಪಾಡಿಯರು. ಹರೀಶ್ ಶೆಟ್ಟಿ ಪಾತಿರ್ತು ಮೂಲ್ಕಿ ಬಂಟೆರ್ನ ಸಂಘ ಹೊಸ ಭೋಜನ ಶಾಲೆ ಕಟ್ಟೆರೆ ದುಂಬು ಬತ್ತನವು ಮೆಚ್ಚುನ ಕಾರ್ಯಾಂದು ಮೆಚ್ಚುಗೆ ತಿರಿಪಾಯಿನ ಆರು ಆಯ್ನಾತ್ ಬೇಗ ಭೋಜನ ಶಾಲೆ ಕಟ್ಟದು ಸಮಾಜಗೂ ಪ್ರಯೋಜನ ಆವಡೆಂದು ಎಡ್ಡೆಪ್ಪು ಬೈಕೆರು. ಬಪ್ಪನಾಡು ದೇವಸ್ಥಾನದ ಆಡಳಿತ ಮುಕ್ತೇಸರರು ಮನೋಹರ ಶೆಟ್ಟಿ, ಮುಲ್ಕಿ ಬಂಟೇರ್ನ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್ ಶೆಟ್ಟಿ, ಕಟ್ವಣ ಸಮಿತಿ ಗುರುಕಾರ್ಯರು ಸಂತೋಷ್ ಕುಮಾರ್ ಹೆಗಡೆ, ದೇವಿದಾಸ್ ಶೆಟ್ಟಿ, ಜೀವನ್ ಶೆಟ್ಟಿ, ಸ್ವರಾಜ್ ಶೆಟ್ಟಿ, ಪುರುಷೋತ್ತಮ್ ಶೆಟ್ಟಿ, ಶರತ್ ಶೆಟ್ಟಿ,
ಹರ್ಷರಾಜ್ ಶೆಟ್ಟಿ, ರಂಗನಾಥ್ ಶೆಟ್ಟಿ, ಉದಯ್ ಶೆಟ್ಟಿ, ರೋಹಿಣಿ ಶೆಟ್ಟಿ, ಬಬಿತಾ ಶೆಟ್ಟಿ, ಹರೀಶ್ ಚಂದ್ರ ಶೆಟ್ಟಿ ಕರ್ಣಿರೆ, ಕಿಶೋರ್ ಶೆಟ್ಟಿ ಬಪ್ಪನಾಡ್, ಪ್ರಕಾಶ್ ಶೆಟ್ಟಿ, ಮೋಹನ್ ಶೆಟ್ಟಿ, ದಾಮೋದರ್ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ದೆ ತೊಂಡರು. ಜಾಗತಿಕ ಬಣ್ಣ ಸಂಘದ ಒಕ್ಕೂಟದ ನಮ್ಮ ಆಯ್ನತ್ತು ಸಹಕಾರ ಕೊರಪ ಖಂಡಿತ ಈ ಸಾರಿ ಸಂತೋಷ್ ಅಣ್ಣನ ಕಾರ್ಯಾಧ್ಯಕ್ಷರು ಬಿಲ್ಡಿಂಗ್ ಕಮಿಟಿದ ಖಂಡಿತ ಆಪುಂಡು ಆಯ್ತಾ ಪೂರಾ ನಮ್ಮದರ ಅನುಭವ ಉಂಟಾಗಿ ఒక దొడ్డునే కత్తుకుల్ల ఇరాలి మొత్తం పోయి అన్న దొడ్డులో మాతేర్ల సహకారం ఏదే మొత్తం పిక్కస్ బతియారు మాతేర్ల దొడ్డు ಮಾತೆಲ್ಲ ಕೈ ಗುಂಡನೇ ಹಾಕಿನಿ ದೇವರು ಖಂಡಿತ ನಮ್ಮ ಮಾತೆಲ್ಲ ಒಗ್ಗಟ್ಟಿನಿತ್ತದೆ ನಾವು ಒಂದು ಕೊಲ್ಲುಡು ಹಾಕಲೆಕ್ಕ ಅನುಗ್ರಹ ಹರೀಶಣ್ಣೆ ಒಳ್ಳೆಯದು ಹರೀಶಣ್ಣೆ ಆ ಕೆಲಸ ಜೊತೆ ಅವು ಸಕ್ಸಸ್ ಆಪಕ್ಕೆ ನಂಗೆ ಮಸ್ತ್ ಕಡೆಗೆ ಮಸ್ತ್ ನಿದರ್ಶನ ಉಂಟು ಇನ್ನು ಯಾರನ್ನ ಸಹಕಾರ ಅಂಚನೆ ಊಟ ಮಾತೆಲ್ಲ ನೆಕ್ಕೆ ಕೈ ಜೋಡಿಸ ಮಲ್ಲ ಕೆಲಸ ನೆಕ್ಕೆ ಅಪ್ಪ ಉಗಾದಿನ ಸಂಪೂರ್ಣ ಕೆಲಸ ಪಡು ಒಂದು ನಿರ್ವಿಘ್ನ ಅದು ನಡಪಡಿಂದ ಅಪ್ಪಡ ಪ್ರವೀಣ್ ಫೆರ್ನಾಂಡಿಸಿರಿನ ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆದ ಕಡೇರ್ದ ಸರ್ತಿ ತಯಾರಾವೊಂದು ನಂಚಿತ್ತಿನ ವಾಗನ್ ಚೌಖೇಳ್ ಕೊಂಕಣಿ ಸಿನಿಮಾದ ಮೂರ್ತ ಬುಕ್ಕ ಪೋಸ್ಟರ್ ಬಿಡುಗಡೆ ಲೇಸ್ ಶುಕ್ರವಾರ ಬಯ್ಯಗ್ ಕುಲಶೇಖರದ ಹೋಲಿ ಕ್ರಾಸ್ ಇಂಗ್ರೇಜಿದ ಮಿನಿ ಹಾಲಿಡೇ ನಡೆತ್ತದೆ. ಪ್ರವೀಣ್ ಫೆರ್ನಾಂಡಿಸಿರಿನ ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆದ ಕಡೇರ್ದ ಸರ್ತಿ ತಯಾರಾವೊಂದು ವಾಗೋಂಚ್ ಖೇಲ್ ಕೊಂಕಣಿ ಸಿನಿಮಾದ ಮೂರ್ತ ಬುಕ್ಕ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರ ಬಯ್ಯಗ್ ಕುಲಶೇಖರದ ಹೋಲಿ ಕ್ರಾಸ್ ಇಂಗ್ರೇಜಿದ ಮಿನಿ ಹಾಲಿಡೇ ನಡೆತ್ತದೆ. ಸಿನಿಮಾ ಮೂರ್ತ ಪೋಸ್ಟರ್ ಬಿಡುಗಡೆಡಿದ ಬುಕ್ಕ ವಾಗೋಂಚ್ ಖೇಲ್ ಸಿನಿಮಾದ ನಿರ್ದೇಶಕರು ಅರ್ವಿನ್ ಲೋಬೋ ಸುದ್ದಿಕೋಟುಡು ಮಾಹಿತಿ ಕೊರ್ತು ನವೆಂಬರ್ 11 ಚಿತ್ರೀಕರಣ ಶುರು ಆಯರ ಇತ್ತದು ಕುಡ್ಲದ ಸುತ್ತಮುತ್ತು ಬಿಕರ್ಣಕಟ್ಟೆ, ಶಕ್ತಿನಗರ, ಮೂಡುಶೆಡ್ಡೆ, ವಾಮಂಜೂರು, ವೆಳನ್ಸಿಯಾ, ಬೈತುರ್ಲಿ, ಸುರತ್ಕಲ್, ಬೆಲ್ಮಂಡ್ ಪರಿಸರಡು ಚಿತ್ರೀಕರಣ ಆಯರೆ ಉಂಡು ಪಂಡೆರು. ಡೊಲ್ಲಾ ಮಂಗಳೂರು, ಎಡ್ರಿನ್ ಡಿಖುನ್ನಾ, ಕ್ಲಿಯೋನಾ ಜೇನ್ ಡಿಸೋಜಾ, ವಿಯೇಲೋ ಡಿಸೋಜಾ, ಅನುಪ್ ಹ್ಯಾರಿಕ್, ವಿನೋದ್ ತಾಕುಡೆ, ಲೂಸಿ ಲೋಬೋ, ರೀಟಾ ಫೆರ್ನಾಂಡಿಸ್, ಜೋಸೆಫ್ ರೆಗೋ, ಪ್ರಶಾಂತ್ ಸಿಕೆ, ದೀಕ್ಷಿತ್ ಸುರಕೆ, ಫ್ರಾನ್ಸಿಸ್ ಪ್ರೀತಮ್ ಇಂಚ ಕಲಾವಿದರು ಸಿನಿಮೋಡುಲರಿಂದ ಪಂಡೆರು. ನಿರ್ದೇಶಕರು ಬೊಕ್ಕ ತಯಾರು ಮಲ್ಪುನ ವ್ಯವಸ್ಥಾಪಕರ ಆತುಪುನ ನೋಬರ್ಟ್ ಜಾನ್ ಮಾಹಿತಿ ಕೊರ್ತು ಕತೆ, ಚಿತ್ರಕತೆ, ಪಾತ್ರಕತೆ ಸಂಕಲನ ಅರ್ವಿನ್ ಲೋಬೆರ್ನ ಆದಿತ್ತದು. ಡೆನಿಲ್ ಜೈಸನ್ ಫೋಟೋಗ್ರಫಿ, ಪ್ರಜ್ವಲ್ ಸುವರ್ಣ ಕಲರಿಂಗ್ ಬೊಕ್ಕ ವಿಎಫ್ಎಕ್ಸ್ ಡಾಲ್ವಿನ್ ಕೊಳಲಗಿರಿ ಸಂಗೀತಡುಲ್ಲೆರು. ಸಿನಿಮಾ ತಯಾರಡು ಸೀಮಾ ಡೈನಾ ಫೆರ್ನಾಂಡಿಸ್ ಜೊತೆ ಕಾರ್ಯಡುಲ್ಲೆರು. ಪ್ರಚಾರ ಕಲೆ ಪವನ್ ಆಚಾರ್ಯ ಬೋಳೂರು ಮಲ್ಫಿರಿಂದ ಪಂಡೆರು. ತುಳುನಾಡದ ಸಂಸ್ಕೃತಿ ಆದುಪುನ ಪಿಲಿ ಏಸ ಆಧಾರದ ಬುಕ್ಕ ಕ್ರೈಮ್ ಆಧಾರದ ಸಿನಿಮಾ ವಾಘೋಂಚ ಖೇಲ್ ಆದಿತ್ತದು ಕೊಂಕಣಿ, ತುಳು, ಕನ್ನಡ ಬ್ಯಾರಿ ಭಾಷೆಲಿನ ಗಳಸದಂಡು. 20 ದಿನ ಚಿತ್ರೀಕರಣ ಆಯರ ಇತ್ತದು 2025 ಮೇ ಜೂನ್ ತಿಂಗಳು ಬಿಡುಗಡೆ ಆಪನ ಸಾಧ್ಯತೆ ಉಂಡೊಂದು ಸಿನಿಮಾ ಕೂಟ ತಿರುಪಾದಂಡು. ಸನ್ಶೈನ್ಸ್ ಕ್ರಿಯೇಷನ್ಸ್ ಇವರ ನಿರ್ಮಾಣದಲ್ಲಿ ಪ್ರವೀಣ್ ಫೆರ್ನಾಂಡಿಸ್ ಇವರು ನಿರ್ಮಾಣ ಮಾಡುತ್ತಿರುವಂತಹ ವಾಗನ್ಸೋ ಖೇಳ್ ಎನ್ನುವ ಒಂದು ಕೊಂಕಣಿ ಚಲನಚಿತ್ರದ ಮುಹೂರ್ತವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಹೂರ್ತ ಮತ್ತು ಟೈಟಲ್ ಬಿಡುಗಡೆಯನ್ನು ಕೂಡ ಇಲ್ಲಿ ಮಾಡ್ತಿದ್ದೇವೆ. ನಮ್ಮ ಈ ಒಂದು ಚಿತ್ರ ತುಳುನಾಡಲ್ಲಿ ಆಗಿರುವಂತಹ ಕಲ್ಚರ್ ಇದೆ, ಪಿಲಿವೇಷ ಅನ್ನುವಂಥದ್ದು, ಇದರ ಓರಿಯೆಂಟೆಡ್ ಒಂದು ಸಿನಿಮಾವನ್ನು ಮಾಡ್ತಿದ್ದೀವಿ. ಇದರಲ್ಲಿ ಕೊಂಕಣಿ, ತುಳು, ಕನ್ನಡ ಮತ್ತು ಬ್ಯಾರಿ ಭಾಷೆಗಳನ್ನು ಕೂಡ ಉಪಯೋಗಿಸ್ತಿದ್ದೇವೆ. ಸೊ ಒಂದು 10-15 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ವಿಷಯಗಳು, ಅಂದರೆ 3 ಧರ್ಮಗಳು ಕೂಡ ಮೊದಲು ಹೇಗಿದ್ದವು ಅನ್ನೋದನ್ನು ಒಂದು ತೋರಿಸೋದು, ಮತ್ತು ಇದರ ಜೊತೆಗೆ ಸ್ವಲ್ಪ ಕ್ರೈಮ್ ಮತ್ತು ಸಸ್ಪೆನ್ಸ್ ಓರಿಯೆಂಟೆಡ್ ಕಂಟೆಂಟನ್ನು ಕೂಡ ಇಲ್ಲಿ ಹಾಕ್ತಿದ್ದೇವೆ. ಸೊ ಅದಕ್ಕೋಸ್ಕರ ಮತ್ತು ಬರುವ ಸೋಮವಾರ ಅಂದರೆ ನವೆಂಬರ್ 11ಕ್ಕೆ ಶೂಟನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಬಿಕರ್ನಕಟ್ಟೆ, ಶಕ್ತಿನಗರ ಮತ್ತು ಬೈತೂರ್ಲಿ, ಬೆಳ್ಮನ್ ಮತ್ತು ಮಂಗಳೂರು ಕೆಲವು ಪ್ರದೇಶಗಳಲ್ಲಿ ನಾವು ಇಲ್ಲಿ ಶೂಟನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ನಾವು ಸೋಮವಾರದಿಂದ ಅಂದರೆ ನಾಡ್ದು 11 ತಾರೀಕಿಂದ ಕಂಟಿನ್ಯೂಸ್ ಒಂದೇ ಶೆಡ್ಯೂಲಿಂದ ನಾವು ಶೂಟ್ ಮಾಡ್ತಾಯಿದ್ದೇವೆ. ಈ ಚಿತ್ರದಲ್ಲಿ ನಾಯಕ ನಟ, ನಾಯಕ ನಟಿ ಅಂತೇಳಿಲ್ಲ, ಎಲ್ಲ ಬರುವ ಚಿಕ್ಕ ಪಾತ್ರಗಳು ಕೂಡ ಒಂದು ದೊಡ್ಡ ಒಂದು ಕಂಟೆಂಟ್, ಅಂದರೆ ಅವರಿಗೆ ಒಂದು ಹೀರೋ ಥರನೇ ಹೇಳಬೇಕು, ಆ ಥರ ಇದೆ ಒಂದು ಸಬ್ಜೆಕ್ಟ್. ಈ ಚಿತ್ರದ ಸ್ಕ್ರೀನ್ ಪ್ಲೇ ಆಗಲಿ, ಸ್ಟೋರಿ ಆಗಲಿ, ಡೈಲಾಗ್ಸ್ ಆಗಲಿ ನನ್ನ ಮಿತ್ರ ಅರವಿಂದ್ ಅವರು ಮಾಡಿದ್ದಾರೆ. ಈ ಚಿತ್ರದ ಮ್ಯೂಸಿಕ್ ಹಾಗೂ BGM ಕೂಡ ನಮ್ಮ ಮಿತ್ರ ಡಾಲ್ವಿನ್ ಕೊಳಲ್ಗಿರಿ ಇವರು ಮಾಡ್ತಾಯಿದ್ದಾರೆ. ಹಾಗೂ ಛಾಯಾಕಿರಣ ನಮ್ಮ ಡೆನಿಲ್ ಜೇಮ್ಸನ್ ಹಾಗೂ ಪ್ರಜ್ವಲ್ ಸುವರ್ಣ ಇವರು ಮಾಡ್ತಾಯಿದ್ದಾರೆ. ಹಾಗೂ ಇವರಿಗೆ ಸಹಾಯವನ್ನು ನಮ್ಮ DJ ಮರ್ವಿನ್ ಅವರು ಕೊಡ್ತಾಯಿದ್ದಾರೆ. ಸೊ ಈ ಚಿತ್ರದ ಮೇನ್ ನಿರ್ಮಾಪಕರಾಗಿ ನಮ್ಮದು ಅವರು ಹೊರದೇಶದಲ್ಲಿದ್ದಾರೆ, ಪ್ರವೀಣ್ ಫೆರ್ನಾಂಡಿಸ್ ಅಂತೇಳಿ. ಅವರ ಮಿಸಸ್ ಇಲ್ಲಿದ್ದಾರೆ, ಕೋ ಪ್ರೊಡ್ಯೂಸರ್ ಆಗಿದ್ದಾರೆ. ಒಂದು
ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ. ಒಳ್ಳೆಯದು. ಈಗ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಫಸ್ಟ್ ಡೆಬ್ಯೂ, ಅದಕ್ಕೆ ಕತೆ ಥ್ರಿಲ್ಲರ್ ಮೂವಿ, ಫಸ್ಟ್ ಟೈಮ್ ಗಡಿಯಲ್ಲಿ ಮಾಡಿದ್ದು, ಅದಕ್ಕೆ ಅದು ಎಕ್ಸೈಟ್ಮೆಂಟ್ ಇತ್ತು. ಮತ್ತು ಡೆಬ್ಯೂ ಆ್ಯಕ್ಟಿಂಗ್ ಅದರದ್ದು ಸಹ ಅದಕ್ಕೆ ನಾನು ಓಕೆ ಫಸ್ಟ್ ಕೊಟ್ಟಿದ್ರು, ಅದಾಗಲಿಲ್ಲ. ಬಟ್ ಆ ಟೈಮ್ಸ್ ಈ ಟೈಮ್ ಅವರು ಫಿಲ್ಮಿಗೆ ಅಂತ ಕೊಟ್ಟಿದ್ದಾರೆ ಆಪರ್ಚುನಿಟಿ. ಸೊ ಅವರು ಇಲ್ಲಿ ಆಡಿಷನ್ಸ್ ಅಂತ ಇರಲಿಲ್ಲ ನನಗೆ, ಡೈರೆಕ್ಟ್ ಅಂತ ಎಕ್ಸೆಪ್ಟ್ ಮಾಡಿದ್ರು. ಎಡಗಿರಿತ ತುಳು ಸುದ್ದಿಲ ಮುಗಿಂದು ನನ್ನಲಾತು ಸುದ್ದಿಗಾದದ್ದು ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24/7.